गजाननं भूतगणादिसेवितं कपित्तजम्बूफलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजं सर्वमङ्गलमाङ्गल्ये सर्वार्थशिवे साधके शरण्ये त्र्यम्बके गौरी नारायणी नमोस्तुते। ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ನಿಮಗೆಲ್ಲ ತಿಳಿದಿರತಕ್ಕಂತೆ ಒಂದು ಐತಿಹಾಸಿಕ ಜಾಗೃತಿಯನ್ನು ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದೆ ಎಂಬುದು ನಮಗೆ ಬಹಳ ಗೌರವ ಮತ್ತು ಅಭಿಮಾನದ ವಿಷಯವಾಗಿದೆ. ಮಂಗಳೂರನ್ನು ಕೇಂದ್ರೀಕರಿಸಿ ಜಗತ್ತಿನಾದ್ಯಂತ ಮತ್ತು ಭಾರತದಾದ್ಯಂತ ಇರತಕ್ಕಂಥ ಬಂಟರ ಸಂಘಗಳ ಒಕ್ಕೂಟವನ್ನು ರಚಿಸಿ ಅದನ್ನು ಪ್ರತಿನಿಧೀಕರಿಸುವಂಥ ಒಂದು ಸಂಸ್ಥೆಯಾಗಿ ಕಳೆದ 35 ವರ್ಷಗಳಿಂದ ನಡೆದು ಬರ್ತಾ ಇದೆ. ಇದೆಲ್ಲ ನಿಮಗೆ ತಿಳಿದ ವಿಚಾರ. ಇದರ ಸಾರಥ್ಯವನ್ನು ವಹಿಸಿಕೊಂಡವರು ನಮ್ಮೆಲ್ಲರ ಕಣ್ಮಣಿಯಾಗಿರತಕ್ಕಂಥ ಶ್ರೀ ಐಕಳ ಹರೀಶ್ ಶೆಟ್ಟಿ ಅವರು. ಅವರ ಸಿದ್ಧಿ ಮತ್ತು ಸಾಧನೆ ಈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದಲ್ಲಿ ಮೇಳೈಸಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಬಹುಶಃ ಇದ್ದವರಿಂದ ಇಲ್ಲದವರಿಗೆ ಕೊಡುವಂಥ ಒಂದು ಮಹತ್ ಕಾರ್ಯವನ್ನು ತನ್ನ ಕಾರ್ಯರೂಪಕ್ಕೆ ತಂದು ಜನಮಾನಸದಲ್ಲಿ ವಿರಾಜಮಾನರಾಗಿರತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಪ್ರತಿ ತಿಂಗಳು ಫಲಾನುಭವಿಗಳಿಗೆ ಬಂದಂಥ ಅರ್ಜಿಯನ್ನು ಸ್ವೀಕರಿಸಿ ಯಥಾಶಕ್ತಿ ಅವರಿಗೆ ಬೇಕಾದಂಥ ಧನ ಸಹಾಯವನ್ನು ಕ್ಲುಪ್ತ ಸಮಯದಲ್ಲಿ ಕೊಡುವಂಥ ಒಂದು ಕೆಲಸದ ಕಾರ್ಯವನ್ನು ಈ ತಿಂಗಳು ನಾವು ಮಾಡಿದ್ದೇವೆ. ಆದರೆ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಅದೊಂದು ಅಚಾನಕವಾಗಿ ನಮಗೆ ಸಿಕ್ಕಿದೆ ಅಂದರೆ ನಮಗೆ ಬಹಳ ಅಭಿಮಾನದ ಸಂಗತಿ. ಬಹುಶಃ ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ನಮ್ಮನ್ನು ಬೊಂಬಾಯಿಯ ಮಹಾರಾಷ್ಟ್ರದಲ್ಲಿರತಕ್ಕಂಥ ಎಲ್ಲ ಬಂಧುಗಳು ನಮ್ಮ ಊರಿನಲ್ಲಿ ಏನು ನಮ್ಮನ್ನು ಯಾರು ನಡೆಸ್ತಾರೋ ಅದಕ್ಕೆ ಮೂಲ ಕಾರಣ ಪುರುಷರು ಆ ಬೊಂಬಾಯಿಯ ಉದ್ಯಮಿಗಳು, ಅಲ್ಲಿಯ ಕೆಲಸ ಮಾಡುವಂಥ ಸಾಧಕರು. ಅಂಥವರಿಗೆ ಬೆಳಿಗ್ಗೆ ಎದ್ದು ನೋಡಬೇಕಾದ್ರೆ ಒಂದು ಪತ್ರಿಕೆ ಅಂತ ಬೇಕು. ಬೊಂಬಾಯಿ ಅಂತ ಮಹಾರಾಷ್ಟ್ರದಲ್ಲಿ ಮರಾಠಿ ಪತ್ರಿಕೆಗಳು ಅಥವಾ ಗುಜರಾತಿ ಪತ್ರಿಕೆಗಳು, ಕನ್ನಡ ಪತ್ರಿಕೆಗಳು ಇಲ್ಲದಂಥ ಸಂದರ್ಭದಲ್ಲಿಯೂ ಅಲ್ಲಿಯವರನ್ನು ಹಿಡ್ಕೊಂಡು ನಮ್ಮವರು ಸಾಧನೆ ಮಾಡಿದ್ದಾರೆ. ಅಲ್ಲಿ ಕರ್ನಾಟಕ ಮಲ್ಲ ಎಂಬಂಥ ಒಂದು ಪತ್ರಿಕೆ, ಅಲ್ಲಿಯ ಪತ್ರಿಕಾ ಒಂದು ಇತಿಹಾಸವನ್ನು ನಾವು ತೆಗೆದಾಗ ಬಂಟರ ಸಂಘ ಆಗಲಿ, ಮೊಗವೀರ ಸಂಘ ಆಗಲಿ, ಬಿಲ್ಲವ ಸಂಘ ಆಗಲಿ, ಇಂಥ ಹಲವಾರು ಸಂಘಗಳು ಮಾಸಿಕ ಪತ್ರಿಕೆಗಳನ್ನು ಮಾಡಿದೆ. ಆದರೆ ದೈನಿಕ ಪತ್ರಿಕೆ ಅಂತ ಮಾಡಿದಿದ್ರೆ ಅದು ಬಹಳ ವಿರಳ. ಅದರಲ್ಲಿ ಕರ್ನಾಟಕ ಮಲ್ಲ ಎಂಬಂಥ ಒಂದು ಪತ್ರಿಕೆ, ಅದರ ಸಂಪಾದಕರು ನಮ್ಮ ಊರಿನವರು ಎಂಬುದು ನಮಗೆ ಹೆಮ್ಮೆಯ ವಿಚಾರ. ಶ್ರೀಯುತ ಚಂದ್ರಶೇಖರ ಪಾಲಕ್ತಾಡಿಯವರು ನಮಗೆ ಬಹಳ ಆತ್ಮೀಯರು. ಬಹುಶಃ ಕರ್ನಾಟಕದ ಬಾಂಬೆ ಮಹಾನಗರದಲ್ಲಿ ಯಾವುದೇ ಸಂಘಗಳ ಕಾರ್ಯಕ್ರಮಗಳಾಗಲಿ, ಜಾತಿ ಸಂಘಗಳಾಗಲಿ, ಧಾರ್ಮಿಕವಾಗಲಿ, ಸಾಂಸ್ಕೃತಿಕವಾಗಲಿ, ಸಾಮಾಜಿಕವಾಗಲಿ, ಕ್ರೀಡೋಟವಾಗಲಿ, ಯಾವುದೇ ಥರದ ಒಂದು ವಿವರಗಳನ್ನು ಮರುದಿವಸದ ಬೆಳಿಗ್ಗೆ ಅದು ಕಲ್ಲರ್ ಪ್ರಿಂಟಲ್ಲಿ ಬಂದು ಅಷ್ಟು ಅಚ್ಚುಕಟ್ಟಾಗಿ ವರದಿಯನ್ನು ಮಾಡಿ ಇವತ್ತು ಜನಮಾನದಲ್ಲಿ ವಿರಾಜಮಾನರಾಗಿರತಕ್ಕಂಥ ಪತ್ರಿಕೆಯ ಸಂಪಾದಕರು. ವಿಶೇಷ ಏನಪ್ಪ ಅಂತ ಹೇಳಿದರೆ, ಕರ್ನಾಟಕ ರಾಜ್ಯವು ಕೊಡುವಂಥ ಈ ಸಲದ ರಾಜ್ಯೋತ್ಸವ ಪ್ರಶಸ್ತಿ ಅದು ಹರಸಿಕೊಂಡು ಅದನ್ನು ಯಾರು ಅದಕ್ಕೆ ಅರ್ಹರ ಎಂಬುದನ್ನು ತೋರಿಸುವುದಕ್ಕೆ ಬೇಕಾಗಿ ಕರ್ನಾಟಕ ಸರ್ಕಾರ ಈ ಕರ್ನಾಟಕ ಮಲ್ಲದ ನಮ್ಮ ಸಂಪಾದಕರಾದಂಥ ಶ್ರೀಯುತ ಚಂದ್ರಶೇಖರ್ ಪಾಲ್ತಾಡಿ ಅವರನ್ನು ಹರಸಿಕೊಂಡಿದ್ದಾರೆ. ಬಹುಶಃ ಪತ್ರಿಕೋದ್ಯಮಕ್ಕೆ ಕೊಡುವಂಥ ದೊಡ್ಡ ಗೌರವ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಕಳಿಸ್ತಾ, ಜಾಗತಿಕ ಬಂಟಸಂಘಗಳ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿ ಅವರ ಯಾವುದೇ ಹೋರಾಟವನ್ನು ಸಮಾಜಕ್ಕೆ ಬೆಳಕಿಗೆ ತೋರಿಸುವಂಥ ಕಾರ್ಯವನ್ನು ಈ ಮಾಧ್ಯಮ ಇವರು ಮಾಡಿದ್ದಾರೆ. ಆ ಪ್ರಕಾರ ಇವತ್ತು ಅವರು ನಮ್ಮ ಊರಿಗೆ ಬಂದಾಗ ನಮ್ಮ ಜಾಗತಿಕ ಬಂಟಸಂಘಗಳ ಕಚೇರಿಯಲ್ಲಿ ಇವತ್ತು ಅವರನ್ನು ಒಂದು ಅಭಿವಾದಿಸುವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಆಗಮಿಸಿದ ನಿಮಗೆಲ್ಲರನ್ನು ಜೊತೆಗೆ ಇವತ್ತು ಈ ತಿಂಗಳಲ್ಲಿ 2ನೇ ಕಾರ್ಯಕ್ರಮ, ಮಾಧ್ಯಮ ಮಿತ್ರರು ದಯವಿಟ್ಟು ಇದನ್ನು ನೋಡಿಕೊಳ್ಳಬೇಕು. ಪ್ರತಿ ತಿಂಗಳು ಮಾಡುವಂಥ ಕಾರ್ಯಕ್ರಮವನ್ನು ಈ ಸಲ ಅಧ್ಯಕ್ಷರ ವಿಶೇಷ ಮುತುವರ್ಜಿಯಿಂದ ಈ ತಿಂಗಳಲ್ಲಿ 2 ಕಾರ್ಯಕ್ರಮ. ಇವತ್ತು ಬಂದಂಥ ಅರ್ಜಿಗಳಿಗೆ ಅಥವಾ ಹಿಂದೆ ಇದ್ದಂಥ ಆ ಪ್ರಾಮುಖ್ಯತೆ ಇರತಕ್ಕಂಥ ಕೆಲವು ಅರ್ಜಿಗಳನ್ನು ಮನೆಗಟ್ಟುವವರಿದ್ದು ಅನಾರೋಗ್ಯದಲ್ಲಿದ್ದವರಿಗೆ ಆಗ್ಬೋದು ಅಥವಾ ಕ್ರೀಡೆಯಲ್ಲಿದ್ದಂಥವರನ್ನು ಪರಿಗಣಿಸಿ ಅವರಿಗೆ ಸ್ಪಂದನೆ ಮಾಡುವಂಥ ಕಾರ್ಯದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ಬಹಳ ಉನ್ನತ ರೀತಿಯಲ್ಲಿ ಪ್ರತಿಸ್ಪಂದನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮಗೆಲ್ಲರನ್ನೂ ನಾನು ಜಾಗತಿಕ ಬಂಟಸಂಘಗಳ ವತಿಯಿಂದ ಸ್ವಾಗತಿಸುವುದರ ಜೊತೆಗೆ ನಮ್ಮ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಜೊತೆ ಇರತಕ್ಕಂಥವರು ಚಂದ್ರಶೇಖರ್ ಪಾಲ್ತಾಡಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ನಮಗೆ ನಮ್ಮ ಸದಸ್ಯಧನ ಸಂಘಗಳು, ಆ ಸಂಘದ ಅಧ್ಯಕ್ಷರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ಬಹಳ ದೂರದ ನಮ್ಮ ಸಾಲೆತ್ತೂರು ಬಂಟಸಂಘದ ದೇವಪ್ಪ ಶೇಖರ್
ಬಹಳ ದೂರದಿಂದ ಯಾವುದೇ ಕಾರ್ಯಕ್ರಮ ಅಧ್ಯಕ್ಷರಿದ್ದರೆ ಅವ್ರ ಗದ್ದೆ ಬರ್ತಾರೆ. ಅದು ಶ್ರೀರಾಮನ ಇದು ಸೇತು ಬಂಧನದಲ್ಲಿದ್ದಂಥ ಅಳಿಲ ಸೇವೆಗಳನ್ನು ಮಾಡುವಂಥವ್ರು ಸುಧಾಕರ ಗುಂಜರು ಗುರುಪುರದವರೆಂದು ಬರಲಿಲ್ಲ. ಸ್ಥಳೀಯವರೆಲ್ಲ ಸಂಘಗಳ ಅಧ್ಯಕ್ಷರುಗಳು ನಮಗೆ ಕಟಿಬದ್ಧರಾಗಿ ಕೆಲಸ ಮಾಡುವಂಥ ಒಂದು ಕಾರ್ಯದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಸುರತ್ಕಲ್ ಬಂಟರ ಸಂಘವು ನಮ್ಮ ಅದ್ಭುತವಾದಂಥ ಕಾರ್ಯವನ್ನು ಮಾಡಿ ಈಗ 2ನೇ ಅವಧಿಗೆ ಸುಧಾಕರ ಗುಂಜರು ಅಧ್ಯಕ್ಷರಾಗಿದ್ದಾರೆ. ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ದೇವಪ್ಪ ಶೇಖರ್ ಮೊನ್ನೆ ಬೊಂಬಾಯಲ್ಲಿ ನಡೆದಂಥ ಒಂದು ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಮಹಾಸಭೆಯಲ್ಲಿ ಅವರ 10 ಜನವನ್ನು ವಿಮಾನದಲ್ಲಿ ಅಲ್ಲಿವರೆಗೆ ಕರ್ಕೊಂಡು ಅದು ನಾಯಕತ್ವದ ಗುಣ, ಅದನ್ನು ನಾನು ಅಭಿನಂದಿಸ್ತೇನೆ, ಅವರನ್ನು ಸ್ವಾಗತಿಸುತ್ತಾ. ಹಾಗೆ ವಿಶೇಷವಾಗಿ ನಮ್ಮ ಬೊಂಬಾಯಿಯಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ಎತ್ತಿದ ಕೈ ಸುರೇಶ್ ಶೆಟ್ಟಿ ಅಯ್ಯಾಡಿಯವರು ಅವರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಪ್ರಶಸ್ತಿ ವಿಜೇತ ನಾನು ಸಂಪಾದಕಿಯವರನ್ನು ನಾನು ಸ್ವಾಗತಿಸ್ತೇನೆ. ಹಾಗೆ ನಮ್ಮ ನವೀನ್ ಕರ್ನಾಟಕ ಮಲ್ಲ ನವೀನ್ ಇನ್ನ ಮತ್ತು ದಿನೇಶ್ ತುಳಾ ಫ್ರೀಲ್ಯಾನ್ಸ್ ಅವರು ಪತ್ರಿಕೋದ್ಯಮಿ, ಅಲ್ಲಿಯ ಮಹಾರಾಷ್ಟ್ರದಲ್ಲಿ ಎಲ್ಲ ಕನ್ನಡಿಗರ ಚಿರಪರಿಚಿತರು. ಅವರನ್ನು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಜಗನ್ನಾಥ್ ಶೆಟ್ಟಿ ಬಾಳ ಮತ್ತು ಸಂಪರ್ಕ ಪತ್ರಿಕೆಯ ಕ್ರೀಡಾ ಲೋಕದಲ್ಲಿ ತುಂಬ ಲೇಖನ ಈ ನಮ್ಮ ಎಲೆಯ ಮರೆಯ ಕಾಯಿಗಳನ್ನು ಪ್ರಕಟಪಡಿಸುವಂಥ ಕಾರ್ಯವನ್ನು ಭಾಸ್ಕರ್ ಈ ಕಟ್ಟ 2-3 ಕಟ್ಟ ಅವರು ಮಾಡ್ತಾ ಇದ್ದಾರೆ. ಅವರು ಆಗಮಿಸಿದ್ದಾರೆ. ಮಾಧ್ಯಮದ ಭಂಗ ಪುಷ್ಪರಾಜ್ ಭರಿಸಿ ಹೌದು ಅವರು ಬಂದಿದ್ದಾರೆ. ಹೊಸಗುರನ ವಿದ್ಯಾಧರ ಅವರು ನಮ್ಮ ಮೊನ್ನೆ ಸನ್ಮಾನಿತರು, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು. ಅಮರೇಶ್ ಶಾಲೆತ್ತೂರು ಸಂಘದ ಮತ್ತು ವಿಶೇಷವಾಗಿ ಪ್ರಾರ್ಥನೆ ಮಾಡಿದಂಥ ನಮ್ಮ ಮಾಜಿ ಕೋಶಾಧಿಕಾರಿ ಬಾಲಕೃಷ್ಣ ಕೊಲ್ಲಾಡಿರೆ ಅವರನ್ನು ಮತ್ತು ವಿಶೇಷವಾಗಿ ನೀವು ಬಂದಂಥ ಫಲಾನುಭವಿಗಳಿಗೆ ನಿಮಗೆಲ್ಲರಿಗೂ ಮತ್ತು ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತಾ ಸಮಾರಂಭದ ಅಧ್ಯಕ್ಷಾನವನ್ನು ನಮ್ಮ ಅಧ್ಯಕ್ಷರಾದಂಥ ಐಕಳ ಹರಿಶೆಟ್ಟಿ ಅವರು ವಹಿಸಿಕೊಂಡು ಇದನ್ನು ನಿರ್ವಹಿಸಬೇಕು ಅಂತ ಒಂದು ದೀರ್ಘವಾದ ಚಪ್ಪಾಳೆಯೊಂದಿಗೆ ಅವರನ್ನು ಇದು ಮದುವೆಗೆ ಕೊಟ್ಟದ್ದು. ಇದು ನಮ್ಮ ಮನೆಗೆ ಇವರು ಶ್ರೀಮತಿ ಲೀಲಾ ರಾಜು ಶೆಟ್ಟಿ ಅಂತ ಬೆಳ್ತಂಗಡಿಯ ಬೇಣೂರಿನವರು. ಇವರ ವಿಚಾರ ನಿಮಗೆ ಹೇಳ್ತೇನೆ. ಇವರು ಒಂದು ಚಿಕ್ಕದಾದ ಮನೆಯಲ್ಲಿ ವಾಸಿಸ್ತಾ ಇದ್ದರು. ಇವರನ್ನು ಗುರುತಿಸಿದ್ದು ಬೆಳ್ತಂಗಡಿ ಬಂಟರ ಸಂಘ. ಆ ಸಂಘದಿಂದ ನಾವು ನಮ್ಮ ತಕ್ಷಣ ಪರಿಹಾರವಾಗಿ 25,000 ರೂಪಾಯಿಗಳನ್ನು ನಮ್ಮ ಅಧ್ಯಕ್ಷರವರಿಗೆ ಕೊಟ್ಟಿದ್ದರು ಕೊರೋನಾ ಸಮಯದಲ್ಲಿ. ಈಗ ಅದರಲ್ಲಿ ಹಣವನ್ನು ಕೂಡಿಟ್ಟು ಒಂದು ಫೌಂಡೇಶನ್ ಮಾಡಿದ್ದಾರೆ. ನಮ್ಮ ಟ್ರಸ್ಟಿ ಆದಂಥ ರತ್ನಾಕರ ಶೆಟ್ಟಿ ಮುನ್ಕೂರ್ರವರು ಅವರ ಬಗ್ಗೆ ವಿಶೇಷವನ್ನು ಮುತುವರ್ಜಿ ವಹಿಸಿ ಅಧ್ಯಕ್ಷರಲ್ಲಿ ಫೋನ್ ಕರೆ ಮಾಡಿ ಅವರಿಗೆ ಸಹಾಯ ಮಾಡಬೇಕೆಂಬ ನೆಲೆಯಲ್ಲಿ ಇವತ್ತು ಅವರಿಗೆ ನಮ್ಮ ವತಿಯಿಂದ 2ನೇ ಚೆಕ್ಕನ್ನು ನಮ್ಮ ಅಧ್ಯಕ್ಷರು ಕೊಡಬೇಕು ಅಂತ ಕೇಳಿಕೊಳ್ತಾರೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಜಾಗತಿಕ ಬಂಟರ ಸಂಘ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರಿಶಣ್ಣ, ಅಂಚನೆ ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರು ಸುಧಾಕರ್ ಗುಂಜರು, ಸಾಲಿತ್ತೂರು ಬಂಟರ ಸಂಘದ ಅಧ್ಯಕ್ಷರು ದೇವಪ್ಪಣ್ಣ, ಅಂಚನೆ ರಾಜ್ಯೋತ್ಸವ ಈ ಸಕ್ಕಿದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಚಿನ ಐಕಲ ಆತ್ಮೀಯರು, ಕರ್ನಾಟಕ ಮಲ್ಲ ಪತ್ರಿಕೆಯ ಸಂಪಾದಕಿಯರು, ಚಂದ್ರಶೇಖರ್ ಪಾಲೆತ್ತಾಡಿ ಪಕ್ಕ ಸೇರಿದ ಮಾಧ್ಯಮ ಮಿತ್ರರು ಸಮಾಜ ಬಂದರು. ಮುಖ್ಯವಾದ ಪಾಲೆತ್ತಾಡಿ ಆರು ಮೂಲತಃ ಪುತ್ತೂರು ಬಜೆಟ್ ಆರು ವಸತಿಗಂತ ಮನೂರು ಮಿತ್ರ ಪತ್ರಿಕೆ ಮಸ್ತು ವರ್ಷ ಕೆಲಸ ಮಾಡ್ತದೆ. ಮಲ್ಲಿಕಾರ್ಜುನ ಬೆಂಗಳೂರುದಾರ ಆರು ಬಾಂಬೆ ಕರ್ನಾಟಕ ಮಲ್ಲ ಪತ್ರಿಕೆ ಮಲ್ಪರಾಗ ಚಂದ್ರಶೇಖರ್ ಪಾಲೆತ್ತಾಡಿ ಬಾಂಬೆ ಹೋಗ್ಬೇರು. ಬಾಂಬೆ ಹೋದು ಕರ್ನಾಟಕ ಮಲ್ಲಡು ಸಂಪಾದಕರಾದ ಕೆಲಸ ಮಾಡ್ತದೆ. 25 ವರ್ಷಕ್ಕೂ ಮಿಕ್ಕಿನ ಸೇವೆ ಆದಲ್ಪ ಕರ್ನಾಟಕ ಮಲ್ಲದ ಮೂಲಕ ಬಂದಿದೆ. ಇನ್ನು ಕುಡ್ಲ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಪಕ್ಕ ಬಾಂಬೆ ಮಲ್ಲ ಕೊಡುಗೆದಾದ ಬಂಡ ಮುಲ್ಪದ ಹೂವೇ ಸುದ್ದಿರೇನು ಕಡಪುಂಡ ಅವು ಐತ ಮನದೇ ಅಲ್ಲಿ ನಮ್ಮ ಹೆಂಚಿನ ಹೆಣ್ಣುವನ 5 ಮಲ್ಲ ರೀತಿಯಲ್ಲಿ ಅವು ಪ್ರಕಟ ಆಗ್ಬೋದು. ಮುಲ್ಪದಲ್ಲಿ ಬಂಡ ಉದಯವಾಣಿ ವಿಜಯ ಕರ್ನಾಟಕ ವಿಜಯವಾಣಿ ಅಂತ ವಸತಿಗೆ ದ್ವಾಪತ್ರಿಕೆ ಬರ್ತದಲ್ಲ ಬಾಂಬೆ ಬರ್ತಾರೆ ಕೇಂದ್ರ ಮಾಡು ಬಾಂಬೆ ಕರ್ನಾಟಕ ಮಲ್ಲ ಇದು ಒಂದು ದಿನ 5 ಇಂಚ್ ಆಡಲ್ಲ ಅವು ಖಂಡಿತ ಬರ್ಬಿಡಿ ದಾವಣಗೆರೆಗೆ ದಾವಣಿ ಅಲ್ಪ ದಿನೇಶ್ ಉರ್ಲೇರು ಅದಕ್ಕೆ ಬೇತೆ ಬೇತೆ ನೆಟ್ ವಿಭಾಗಗಳು ಕೆಲಸ ಹೋಗ್ಬೇಕು ಐಟಲ್ಲ ದಿನೇಶ್ ಇರಲ್ಲ ಹೆಂಚಿನ ನಮ್ಮ ಸುದ್ದಿ ಕಡೆ ಆ ಸುದ್ದಿ ಅದರ ಪ್ರಕಟ ಒಂದು ಪಾಲಿತಾರೆ ಸರ್ ಮಸ್ತ್ ನಮ್ಮ ಮುಲ್ಪದ ಸುದ್ದಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಪ್ರಕಟ ಮಾಡಿದ್ದೇನೆ. ಆನೆ ಪುರಾಣಿ ಪ್ರಶಸ್ತಿ ಬಂದಾಗ ಆದಿಯಲ್ಲಿ ಫೋನ್ ಮಾಡ್ತೇನೆ ಈಗ ಅಭಿನಂದನೆ ತೆರಿಬಾರ್ದಿದ್ದ ದೇವಣಿಗೆ ಮಸ್ತ್ ಖುಷಿ ಆಗ್ತಿದ್ದೆ ದೇವಣ್ಣ ಆದ್ರೆ ಪತ್ರಕರ್ತೆ ಅದು ಒಕ್ಕ ಇಡೀ ಸಮಾಜದ ಜನರೇನು ಮುಂಜೆ ರೀತಿ ಪತ್ರಿಕೆಡ ಸುದ್ದಿರೇನು ಎಡ್ಡ ರೀತಿ ಪ್ರಕಟ ಬಂದದ್ದು ಮಾತೆಲ್ಲ ವಿಶ್ವಾಸನು ಗೆಂದಿನಾರು ಪಾಲಿತಾರೆ ಮುರಾಣಿ ಒಕ್ಕೂಟೊಡರಿಗೆ
ಹರ್ಷನಿಂದ ಗೌರವ ಮಂತ್ರಿ ಬಂದಾಗ ಸುರುಟಿ ಮೆಸೇಜ್ ಮಾಡಿ ವಿದ್ಯಾರ್ಥಿ ఒక భాస్కరన్నకి దయకొండ భాస్కరన్న ಬಗ್ಗೆ ಭಾಸ್ಕರನ್ನಗೆ ఒక ವಿದ್ಯಾರ್ಥಿ ಪಾಲಿತನ ಬಗ್ಗೆ ಎಡ್ಡೆ ಗೊತ್ತುಂಡು ಎಡ್ಡೆ ವಿದ್ಯಾರ್ಥಿ ಆತಲ ಅದು ಮಂಗಳೂರು ಕೆಲಸ ಮಾಡಿದ್ದಾರೆ ಇನ್ನು ಮಸ್ತ್ ಖುಷಿಯಾಗಿ ಬಂಡ ಪಾಲಿತಾಡಿ ಅಭಿಮಾನಗಳು ಈತ ಜನ ಸಂಖ್ಯೆಗೂ ಸೇರ್ತಾರೆ ಅಂಚನೆ ನನಾತಿರ ನಡೆದ ಮಲವಲ್ಲ ಪ್ರಶಸ್ತಿ ಟಿಕ್ಕಾಡ್ ಬಂದದ್ದು ಈ ಸಂದರ್ಭದಲ್ಲಿ ಶುಭಾರೈಕೆ ನಮಸ್ಕಾರ. ನ್ಯೂಸ್ ಕವರೇಜ್ ಉಂಟು మన ఊర్లో పేపర్ సిస్టమ్ యాడ్ ಒಂಜಿ ನ್ಯೂಸ್ ಒಂಜಿ ಯಾಡ್ ಮತ್ತೆ ನ್ಯೂಸ್ ಮಾಡ್ರಿ ఎందుకంటే ನಾಟಕದ ವಿಷಯ ಬಂದಿದೆ ಅಥವಾ ಬೊಂಬಾಯಿಡ ಉಪಯೋಗ ಕಾರ್ಯಕ್ರಮ ಹಳದಿ ಕುಂಜುಮಾಡು ಅರಸಿನಾಡು ಪ್ರತಿ ಒಂದು ಕಾರ್ಯಕ್ರಮ ಬಣ್ಣ ಸಂಘದವರು ಬಿಲ್ಲಾರ ಸಂಘದವರು ಮೊಗವೀರನಾಡು ಸಪಾಟಿಗೇರು ಪ್ರತಿ ಒಂದು ಜಾತಿ ಸಮುದಾಯದ ಪ್ರತಿ ಒಂದು ಸಂಘ ಸಮುದಾಯದ ಪ್ರತಿ ಒಂದು ನ್ಯೂಸ್ ಇಲ್ಲಡೆ ಸತ್ಯನಾರಾಯಣ ಪೂಜೆ ಅಂದ್ರೆ ಕರ್ನಾಟಕ ಮಲ್ಲಡ ಬಹು ಅಂಚಿತ್ತಿನ ಒಂದು ಪೇಪರ್ ಜೀವಮಾನ ತೂತ ನಾವು ಕರ್ನಾಟಕ ಸಂಪಾದಕರು ಕಳೆದ ಬಹಳ మీరు బాగా పండారు దినేష్ కులాలకు నవీన్ కి నాగేష్ చెప్పు పూంజీలకు ముందు కొడతారు అది మస్తు జನ మరొక రమేష్ మస్తు జನ అయితే మీరు పేరు అక్కడ ఎంకల్ మూడు ఏరియా ఉండే ఆయన మంది ఏరియా అంటే లోకేష్ సురత్ కల్దర్ అండ్ అక్కడ ఏంటంటే దినేష్ నీరు ಹೋಗೋ ಏರಿಯಾ ಎಂಗಿಡಿ ಬೊಂಬೈ ಏರಿಯಾ ಬಂದು ಅక్కడ పోయిన ಏರಿಯಾ ಅಂಚ ಅಂಡ್ ಅక్కడ ಬಾರಿ ಶೋಕುಡ ಕವರ್ ಮಾಡ್ತಾರೆ ಮುನ್ಕಿಟ್ ಕಡಪಿನ ಪ್ರತಿಯೊಂದು ನ್ಯೂಸ್ನ ಪಾಡಿನ ಕರ್ನಾಟಕದ ಸಂಪಾದಕರಿಗೆ ಇದನ್ನು ಮುನ್ಕಿ ವಲಯ ಪತ್ರಿಕಾ ಸಂಘದ ಬರೋ ವಿಶೇಷ ಆಗಿದೆ. ಕುಮಾರಿ ಶ್ರಾವ್ಯ ಪಿ ಶೆಟ್ಟಿ ಮಕ್ಕಳ ಅಮ್ಮೆರು ವಿಠಲ ಶೆಟ್ಟಿ ಪಕ್ಕ ಅಪ್ಪೆ ಸುಶೀಲಾ ಶೆಟ್ಟಿ ತಲಪಾಡಿದ ಊರುದಾರು 2019-20 ಸಾಲಿನಲ್ಲಿ ನಡೆದ ಹ್ಯಾಮರ್ ಹೆಸರಿನಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. 2019-20 ಸಾಲಿನಲ್ಲಿ ನಡೆದ ಹ್ಯಾಮರ್ ಹೆಸರಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. 21-22 ಸಾಲಿನ ಫೆಬ್ರವರಿ ತಿಂಗಳಲ್ಲಿ ನಡೆದ ರಾಜ್ಯ ಮಟ್ಟದ ಭಾರ ಎತ್ತುವಿಕೆಯಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ. ಇಂಚ ಸ್ಪೋರ್ಟ್ಸ್ಡು ಮಸ್ತ್ ಕೆಲಸ ಬಂದಲ್ಲ ಜೂನಿಯರ್ ವಿಭಾಗ ನನಾತ್ ಎನ್ಕರೇಜ್ ಕೊರಿಯರೆ ಮಾಡೋದು ನಮ್ಮ ಜಾಗತಿಕ ಭಟ್ರ ಸಂಘ ಇಂಚಿನ ಎಳೆಯ ಮರೆಯ ಕಾಯಿನ ಎಂಕ್ಲು ಪ್ರೋತ್ಸಾಹ ಮಂತೊಂದುಲ್ಲ ಅಲ್ಲ ನೆರೆ ತುಂಬಲ ಎಂಕ್ಲಾಲಿಗೆ ಪ್ರೋತ್ಸಾಹ ಮಂದ ಎರಡನೇ ಸರ್ತಿ ನನಾತ್ ಇದು ಸಂಘಗೆ ನಮ್ಮ ಸಮಾಜಕ್ಕೆ ಬೊಕ್ಕ ಊರಿಗೂ ರಾಜ್ಯಕ್ಕೆ ದೇಶ ಕೀರ್ತಿನ ಕಲ್ಪನಂಚಿನ ಕೆಲಸ ಮಾಡ್ಕೊಡೋದು ಅಧ್ಯಕ್ಷ ಪರವಾದ ಅಲ್ಲಿನ ಅಭಿನಂದನೆ ಇಂಟರ್ನ್ಯಾಷನಲ್ ಮಲ್ಲತ್ತ ಸನ್ಮಾನ
ಜಾಗತಿಕ ಬಂಟೆನ್ನ ಒಕ್ಕೂಟದ ಅಧ್ಯಕ್ಷರು ಹರಿಶಣ್ಣನ ನೇತೃತ್ವಗಳು ಆರ್ನ ಮೊದಲಿಕೆಡು ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿಗೆ ನೆಂಕೊಂಜಿ ಮಲ್ಲ ಪ್ರಶಸ್ತಿ ಮಲ್ಲ ಸೊಡಗಾರ ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಸತೀಶ್ ಅಡಪೇರ ಪಂಡರಿ ಎಲ್ಲಿಯ ಕಾರ್ಯಕ್ರಮ ಆಗ್ತದೆ ಪೋಸ್ಟ್ ಬಂಟೆನ್ನ ಸಂಘದ ಒಕ್ಕೂಟ ಬಂಡ ಇಡೀ ಜಾಗತಿಕ ಒಕ್ಕೂಟ ಸಂಘದ ಸಂಘಟನೆ ಬಹುಶಃ ಇತ್ತ ಅಧ್ಯಕ್ಷರು ಹರಿಶಣ್ಣ ಬಂಡ ಹಿಂಗೆ ಹರಿಶಣ್ಣನ ಸಂಘಟನೆ ಅವು ನಾನು ಒರಿನ ಸಂಘಟನೆ ಆರಿಗೆ ಬರೋ ಒರಿದ ಬಣ್ಣ ಗೊತ್ತಿದೆ ಕಾಂಡ ಸಂಘಟನೆ ನೇತೃತ್ವ ಅವ್ರಿಗೆ ಒರಿಕೊಳ್ಬೇಕು ಅವರನ್ನ ಮಲ್ಲತನ ಅವರನ್ನ ಜಾಣತನ ಅವರನ್ನ ನಾಯಕತ್ವದ ಗುಣ ಮಾತೇನ ಒಟ್ಟು ಬತ್ತ ಒಪ್ಪನ ಹರಿಶಣ್ಣ ಆರು ಈಗಲೇ ಗೊತ್ತು 2017 ಮುಂಬೈದ ತನ್ನ ಪತ್ರಕರ್ತರನ್ನ ಒಂದು ಕೂಟವು ಆಹ್ವಾನ ಸನ್ಮಾನ ಬಂದು ಮಾಡ್ತೇವೆ ಆ ಸನ್ಮಾನದ ನಡುಟ್ಟು ರಾಜ್ಯೋತ್ಸವದ ಅಲ್ಲ ಅದನ್ನು ರಾಜ್ಯೋತ್ಸವ ಬೆರವನ್ನು ಹೋಗ್ನಾಗ್ಲತ್ತು ಐತೆಯನ್ನು ಆಸೆ ಪಟ್ನ ಇಲ್ಲತ್ತು ಇನ್ನೂಲತ್ತು ಅಂಡ ಹರಿಶಣ್ಣನ ನೇತೃತ್ವದ ಮೊದಲ ಸಡಗರ ಸನ್ಮಾನ ಇಡೀ ಮುಂಬೈದ ಜನಪ್ರಿಯ ಮೊದಲ ಆ ಒಂಜಿ ಮಣ್ಣದ ಸನ್ಮಾನ ಐದು ಭಾರಿ ಪ್ರೀತಿಗೊಂಡ ಹರಿಶಣ್ಣ ಆರ್ನ ನೇತೃತ್ವ ಒಂದು ಎಲ್ಲೇ ಕಾರ್ಯಕ್ರಮ ಹಾಕಿದ್ರೆ ಭಾರಿ ಮಲ್ಲ ಇಡೀ ಜಾಗತಿಕ ಮಟ್ಟದ ಕಾರ್ಯಕ್ರಮ ಮಾಡ್ತೀರ ಏಪಲೆ ಅನ್ನೋರಿಗೆ ಹರಿಶಣ್ಣನ ಕಾರ್ಬಾರ ಯಾರು ಒಳ್ಳೆ ಬಂಡೆರುಪ್ಪು ಬಣ್ಸಂಗದ ಒಮ್ಮೆದ ಅಧ್ಯಕ್ಷರುಪ್ಪು ಆರಮಂತ ನಾನು ಒಂದು ಹೆಂಗೆ ಗೊತ್ತುಂಟು ಯಾರು ನಿಮ್ಮ 30 ವರ್ಷದ ಇಂಚಿ ಮುಂಬೈ ಉಪ್ಪನೆ ಆ ಮುಂಬೈದ 30 ವರ್ಷದ ಚರಿತ್ರೆ ಹೆಂಗೆ ಗೊತ್ತುಂಟು ಹರಿಶಣ್ಣ ಓಲು ಕೆಲಸ ಮಾಡ್ತೀವಿ ಯಾರು ಸ್ಪೋರ್ಟ್ಸ್ದ ಒಂದು ನೇತೃತ್ವಕ್ಕೆ ತಂದು ಬಂಟೆನ್ನ ಆ ಕ್ರೀಡಾಕೂಟವು ಇಂಚಿನ ಜಾಗತಿಕ ಮಟ್ಟದ ಪ್ರಾತಿನಿಧ್ಯ ಕೊಲ್ಪದೆ ಬಂದು ಹೆಂಗೆ ಗೊತ್ತುಂಟು ಬಹುಶಃ ಆರ್ನ ನಾಯಕತ್ವ ಇಡೀ ಒಂದು ಆ ಮೈದಾನ ಇತ್ತಲ್ಲ ಫುಲ್ಲು 5,000 10,000 15,000 ಜನ ಸೇರಿನ ಆ ಸಂಘಟನೆ ಆರು ಮಾಡ್ತಾರೆ ಬಹುಶಃ ಆ ನೆರಟು ಬಹುಶಃ ಹರಿಶಣ್ಣ ಏಪನ ಜಾಗತಿಕ ಬಂಟೆನ್ನ ಒಕ್ಕೂಟದ ಅಧ್ಯಕ್ಷ ಆದವರು ಈ ನಾಯಕತ್ವ ಕೊಡ್ತರು ಅಂತ ಆರಿಗೆ ಹುಡುಗರು ಏನು ಬಂತು ದಯಬಂಡ ಏನು ಹೆಚ್ಚು ಶಕ್ತಿ ಬಂತೆ ನೀರು ಬಂಟೆನ ಜನ ನಾಯಕರು ಮಾತಾಡತ್ತು ಇಡೀ ಮುಂಬೈದ ಕನ್ನಡ ತುಳುವಿನ ನಾಯಕರ ಅವರು ಏಪಲ ಬಂತೆ ಇತರ ಬಂದ್ರೆ ಪರತಡಿಯನ್ನು ಏಪಲ ಬಂಟೆನ್ನ ಒಂಜಿ ಆಗ್ತದೆ ಇನ್ನಿತ ತುಯ್ಯೇನು ಜಾಗತಿಕ ಬಂಡರ ಒಕ್ಕೂಟದ ಸಂದರ್ಭಗಳು ಸಹಾಯ ಮಲ್ಪನಾರು ಆರು ಖಾಲಿ ಬಂಟರಿಗೆ ಮಲ್ಪೊಲಿಸ್ತೇನೆ ನನ್ನ ಮಲ್ತಿದ್ದೆ ಅವು ಆರನ್ನ ಹಿರಿಯತನ ನಾಯಕತ್ವದ ಗುಣ ಮಾತ ಸಮಾಜನ ಒಟ್ಟು ಬತ್ತ ಗುಣ ಮಾತರಿಲ್ಲ ಆ ನೇಚರ್ ಬರ್ಪುಜಿ ಬಹುಶಃ ಹರಿಶಣ್ಣಂಗೆ ಆ ನೇಚರ್ ಉಂಟು ಆ ಲಕ್ಷಣ ಉಂಟು ಬಹುಶಃ ಆ ಏಪಲ ನಮ್ಮ ಜನ ನಮ್ಮ ನಾಯಕರು ಬಂಟನ ಪಾತರಿ ಸಂದರ್ಭ ಬಂಟ ಈ ವಿಶ್ವಬಂಟೆನ್ನ ಒಕ್ಕೂಟದ ಈ ಪ್ರೀತಿನೇನು ಏಪಲ ಮರಪುಜಿ ಈಗಲ ಹಾರೈಕಿಂಗ್ ಏಪಲ ಉಪ್ಪಾಡು ಹರಿಶಣ್ಣನ ನಾಯಕತ್ವ ನಾನಾತನ ಬೋಳು ಇಡೀ ನಮ್ಮ ಜನಗಳಿಗೆ ಪುರ ನಾಯಕತ್ವ ಬೋಳು ಹರಿಶಣ್ಣೆ ನಮ್ಮ ಜನ ಆರು ಮಲ್ಲ ಜನ ನನಲಾವಳು ಬಹುಶಃ ಹರಿಶಣ್ಣೆ ಬೇರೆ ಬೊಟ್ಟುನಾಗ್ಲಿ ಮಾತಾಡ ಮಲ್ಲ ಜನ ಆತೇರಿ ಎಂಕ್ಲ ಬೇರೆ ಬೊಟ್ಟ ಬಹುಶಃ ರಾಜ್ಯೋತ್ಸವ ಲೆಕ್ಕ ನಾನು ಪ್ರಶಸ್ತಿ ಸಿಕ್ಕಿದ್ರು ಪ್ರಶಸ್ತಿ ಅವತ್ತ ಬಗ್ಗೆ ಬಂದ್ಬಿಟ್ಟೆ ದಯಬಂಡ ಪ್ರಶಸ್ತಿ ಹೆಚ್ಚನಿಗೆ ಎತ್ತಿಕೊಂಡ ಹಿಂಗೆ ಖಾಲಿ 31 ಆ ಪ್ರಶಸ್ತಿದ ಸಂದರ್ಭಗಳು ಬೈದಿನ ಅವಲ್ಲ 11 ಗಂಟೆಗೆ ಹಿಂಗೆ ಸುದ್ದಿ ಬೈದಿನ ನಮಗೆ ಬಯೋಡಾಟಾ ಕೇಳಿದ್ರು ಖಾಲಿನ ಆಧಾರ್ ಕಾರ್ಡ್ಲ ಏನ ಅಡ್ರೆಸ್ಲ ಮಾತ್ರ ಏನ ಅರ್ಜಿ ಬಹುಶಃ ಇಡೀ ಮುಂಬೈದ ತುಳು ಕನ್ನಡಿಗರಿಗೆ ಬಹುಶಃ ಏನು ಕೊರೋನಾ ಸೇವೆಗೆ ಅದನ್ನು ಬಂಡೇರು ನಮ್ಮ ಶರತ್ ಬಂಡೇರು ಬಾಲಣ್ಯ ಬಂಡೇರು ಮುಂಬೈದ ನಮ್ಮ ಊರ್ದ ಸುದ್ದಿ ನಾವು ಪಾಡೋದು ಯಾನ ಊರ್ದ ಸುದ್ದಿಯಿಂದ ನಮ್ಮ ಸುದ್ದಿ ಮಾತ್ರ ಪಾಡಬೇಕು ನಮ್ಮ ಸಂಘ ಸಂಸ್ಥೆ ಸುದ್ದಿ ಬಂಡ ನಮ್ಮ ಸುದ್ದಿ ಕರ್ನಾಟಕ ಮಲ್ಲ ಸ್ಟಾರ್ಟ್ ಆನಾಗನೇ ಎಂಕ್ಲಂಜಿ ಆಲೋಚನೆ ಮಾಡ್ತಾ ನಮ್ಮ ಊರ್ದಾಗ ಸುದ್ದಿ ಬರ್ಬೇಕು ಬೇತ ಸುದ್ದಿ ಮಾತೆಲ್ಲ ಬರ್ಬೇಕು ಆಂಡ ಪತ್ರಿಕೆದ ಕರ್ನಾಟಕ ಮಲ್ಲ ತೂದಿದ್ದಾರೆ ಆಂಡ ವಾ ಈಕ್ವಲ್ ಮಾತಾ ಪೇಪರ್ದ ಲೀಡ್ ಸುದ್ದಿ ಅವು ರಾಷ್ಟ್ರ ಮಟ್ಟದ ಸುದ್ದಿ ಯಾವುದು ಇಂಟರ್ನ್ಯಾಷನಲ್ ಸುದ್ದಿ ಯಾವುದು ಆ ಲೀಡ್ ಸುದ್ದಿನ ಕರ್ನಾಟಕ ಮಲ್ಲ ಕೊಡ್ತಾರೆ ಅವು 30 ವರ್ಷದ ಇಂಚಲ ಆ ಚರಿತ್ರೆ ವರೆಗೊಂದು ಬೈದು ಅವು ಸೈಡ್ದಾದ್ರೆ ರಾಷ್ಟ್ರ ಮಟ್ಟದ ಪತ್ರಿಕೆ ಇಂಟರ್ನ್ಯಾಷನಲ್ ಮಟ್ಟಿಗೆಲ್ಲ ಇದು ಆ ಲಕ್ಷಣ ಉಂಟು ಅಂಚಾದ ಪುನಃ ಆ ಪತ್ರಿಕೆದ ಏಪಲ ಇತ್ತು ಆ ಪತ್ರಿಕೆಯನ್ನು ಋಣಿ ದಯಪಟ್ಟ ಕರ್ನಾಟಕ ಮಲ್ಲ ಕಟ್ಟನಿಡ್ಲ ನಮ್ಮ ಪಾತ್ರ ಉಂಟು ನಮ್ಮ ಮುಂಬೈ ಕುಡ್ಲಾಡು ಹೊಸ ದಿಗಂತ ಜನ ಪೋಯಿನ ಮಂಗಳೂರು ಮಿತ್ರ ಇತ್ತ ವಿದ್ಯಾಧರ್ಗರ ಈ ಸರ್ತ ಜಿಲ್ಲಾ ರಾಜ್ಯೋತ್ಸವ ಕೊಡ್ತಾರೆ ಅವರೆಲ್ಲ ಅಭಿನಂದನೆ ಸಲ್ಲಿಸ್ತಾರೆ ಅವರೇ ಖುಷಿ ಆಗ್ತದೆ ವಿದ್ಯಾಧರ್ಗ ಒಂದು ಜಿಲ್ಲಾ ರಾಜ್ಯೋತ್ಸವ ಕೊರಡು ಬಣ್ಣ ಕೊಡ್ತೇವೆ ಬಣ್ಣ ಬುಕ್ಕ ಇನಿ
ಮುಲ್ಕಿವಿ ಪತ್ರಕರ್ತರ ಸಂಘದಾಗ ಜನಮಿತ ಪ್ರೀತಿ ಇದು ಬೆಂಕ ಶರತ್ನ ನೇತೃತ್ವದ ಅಭಿಮಾನ ಮಾಡ್ತಾರೆ ಅಭಿನಂದನೆ ಸಲ್ಲಿಸ್ತಾರೆ ಈಗ ಪ್ರೀತಿ ಎಲ್ಲ ಗಣಿ ಒಬ್ಬ ವಿದ್ಯಾರ್ಥಿ ಸನ್ಮಾನ ಮಾಡ್ತಾರೆ ಹಿರಿಯಲ್ಲ ಇನ್ನು ಏಪಲ ಪ್ರೀತಿ ಉಪ್ಪಾಡು ಬರ್ನ ಹಾರೈಕೆ ಇನ್ನಿತ ಸಂಘದ ಈ ವೇದಿಕೆ ಬಂಡೇರಿನ ಒಕ್ಕೂಟದ ವೇದಿಕೆ ಡಕ್ಕರೇಪಲ್ಲ ನಮ್ಮ ಮಾಮೂಲಿ ತಿಕ್ಕುನಾರಿ ದೇವಪ್ಪ ಶೇಖಲ ಸುಧಾಕರ್ ಪೂರ್ತಿ ಎಲ್ಲ ಓದಿಪ್ಪೇನು ಪರಿಚಯ ಜಾಸ್ತಿ ಇತ್ತು ವರ್ಷ 30 ವರ್ಷ ತುಂಬು ಈ ಮುಂಬೈಡು ಈ ಕುಡ್ಲಾಡು ಕೊಂಚ ದಕ್ಷಿಣ ಕನ್ನಡ ಜಿಲ್ಲಾ ಯೋಜನಾ ಒಕ್ಕೂಟದ ಬಂದಿದ್ದೆ ಆ ಜಿಲ್ಲಾ ಯೋಜನಾ ಒಕ್ಕೂಟದ ಅಧ್ಯಕ್ಷ ಏನೇ ತಪ್ಪಗ ಇಡೀ ಯುವತಿ ಮಂಡಲನ ಸಂಘಟನೆ ಇನ್ನೇನು ಪುದಾರಿಕೆ ಅಂತ ಯೋಜನಾ ಒಕ್ಕೂಟದ ಒಂದು ಪುದಾರು ಉಂಟು ಆ ಪುದಾರಿ ಇತ್ತನ ಇನ್ನು ಗೊಲೆಪ್ಪ ನಡಿ ಅಲ್ಲವರಿ ಅಧ್ಯಕ್ಷ ಅದು ಮುಂಬೈ ಮುಲ್ಪ ಕುಡ್ಲಾಡು ಮಂಗಳೂರು ಯೋಜನಾ ಒಕ್ಕೂಟ ಬಂಟ್ವಾಳ ಯೋಜನಾ ಒಕ್ಕೂಟ ಪುತ್ತೂರು ಧ್ಯಾನ ತುಂಬ ಅಧ್ಯಕ್ಷ ಇತ್ತೆ ಬೆಳ್ತಂಗಡಿ ಯೋಜನಾ ಒಕ್ಕೂಟ ಉಡುಪಿ ಯೋಜನಾ ಒಕ್ಕೂಟ ಕಟ್ಟಣೆಯ ಆಯ್ತಾ ಅಧ್ಯಕ್ಷ ಅದು ಆ ಸಂಘಟನೆ ಕಟ್ಟಣೆಯ ಅವು ಎಂಕ ಅಭಿಮಾನ ದಯವಿಲ್ಲ ಯುವಜನಕ್ಕೂ ಒಟ್ಟು ಬರಡು ಪಕ್ಷವೂ ಒಪ್ಪಾಡು ಪಕ್ಷ ನಮ್ಮ ಯುವಜನಕ್ಕೂ ಒಟ್ಟು ಬರಬಲ್ಲಿ ಅವು ಇಬ್ಬರ ಬಲ್ಲಿ ಬಣ್ಣದತ್ತು ಕಾರಣ ನಮ್ಮ ಯುವಕರನ್ನ ಸಮಸ್ಯೆ ಇತ್ತಿನ ನಮ್ಮ ಯುವಜನಕರು ಒಟ್ಟಿಗೆ ಅವ್ರು ಬಂದ ಆ ಆಶಯವಾಗಿ ಒಂದು ನಮ್ಮ ಯೋಜನಾ ಒಕ್ಕೂಟವನ್ನು ಕಟ್ಟೊಂದಿತ್ತು ಇನ್ನಿದ ಯೋಜನಾ ಒಕ್ಕೂಟದ ಪುದರುಂಡು ಅಧ್ಯಕ್ಷರೇರು ನಂಗೆ ನಿಂತು ಗೊತ್ತಿಚ್ಚು ಆ ರೀತಿ ಒಂಜಿ ಸಂಘಟನೆ ಮೂರು ಮಲ್ತನಾಗ್ಲು ಬಹುಶಃ ಐತಲ ಋಣ ಏನಾಯ್ತನದ ಅನ್ನ ಇಂಕ್ ಐತ ಬಹುಶಃ ಈ ರಾಜ್ಯೋತ್ಸವದ ಒಂಜಿ ಅವಾರ್ಡ್ ಬದಲಿ ಪೋಡ್ ಬಂದ ಹಾರೈಕೆ ಎನ್ನ ಒಂಜಿ ಆಶಯ ಏನು ಒಂಜಿ ಎನ್ನುನೇನು ಯಾವಂಡ ಐತಲ ಕೆಲಸ ನಮ್ಮ ಮಲ್ತನಾಗ್ಲಿ ಸಾಕ್ಷರತಾ ಆಂದೋಲನ ತಪ್ಪಗ ಎತ್ತೋ ಕೆಲಸ ಮಲ್ತನು ಅಪ್ಪ ಏನು ಮಂಗಳೂರು ಇತ್ತನೆ ಪಂಚಾಯತ್ ಪುನಗ ಈ ಪ್ರಶಸ್ತಿ ಏನು ಬಂತೆ ಎನ್ನ ಜನಕುಲಿಯ ಸಂದನ ಪ್ರಶಸ್ತಿ ಎನ್ನ ಮುಂಬೈದ ಓದುಗೆರೆ ಸಂದನ ಪ್ರಶಸ್ತಿ ಎನ್ನ ಬಂಧುಲೆ ಬಂಡ ಇಡೀ ಕನ್ನಡದ ಬಂಧುಲೆಯನ್ನು ಬಂದರು ಎನ್ನ ಸಂಬಂಧಗಳು ಬೊಂಬೆಡು ಏರ್ಲೈತಿ ಎನ್ನ ಬಾಂಬೆಡೆ ಉರುಳು ಪೋಯಿನಾಗಲು ಏರ್ಲೈತಿ ಅದಾಗಲಿ ಎನ್ನ ಇಡೀ ಕನ್ನಡ ಓದುಗೆರೆ ತುಳುವೇರೆ ಎನ್ನ ಬಂಧುಳು ಆಗಲೇ ಪೂರ ಸಂದನ ಪ್ರಶಸ್ತಿ ಬಂದದು ಏನು ಎಪ್ಪಲ ಪಂತ ಇತ್ತರ ಪಂಪೆ ಚೆನ್ನನಲ್ಲ ನಿಗ್ಲ ಆರೈಕೆರಡು ಉಪ್ಪಾಡು ಹರೀಶಣ್ಣನ ನೇತೃತ್ವಡು ಈ ಒಂಜಿ ಮಲ್ಲ ಸನ್ಮಾನಕ್ಕೆ ಮಲ್ತಾರೆ ಏಪಲ್ ನಿಗ್ಲೇರಣಿ ನಮಸ್ಕಾರ ಕಾರ್ಯಕ್ರಮ ಇನಿ ಕರ್ನಾಟಕ ಮಲ್ಲ ಮುಂಬೈದ ದಿನಪತ್ರಿಕೆದ ಎಡಿಟರ್ ಆಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯ ನಂಚಿನ ಚಂದ್ರಶೇಖರ್ ಪಾಲತ್ತೇರಿಗೆ ಇನಿ ಫೆಡರೇಷನ್ ಆಫೀಸ್ ಇದೆ ಅದನ್ನ ಆತ್ಮೀಯ ಪೂರ ಒಟ್ಟುಗೂಡ್ದು ನಮ್ಮ ಬಾರಿ ಮಲ್ಲ ಪ್ರೀತಿದ ಸನ್ಮಾನ ಮಲ್ಲ ಸನ್ಮಾನ ಪನಯನು ಮಾತಾ ಎಂಕಲ್ನ ಭಾರಿ ಪ್ರೀತಿದ ವ್ಯಕ್ತಿ ಆದಿತ್ತಿನ ಚಂದ್ರಶೇಖರ್ ಪಾಲತ್ತೇರಿಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟವನ್ನ ವರ್ಲ್ಡ್ದ 120 ಬಂಟರನ ಸಂಘಟನೆದ ಐಕ್ ಮೆಂಬರ್ಶಿಪ್ ಉಂಡು ಒಂದು ಕಿನ್ನೆ ಸನ್ಮಾನ ಅತ್ತೆ ಇನಿ 120 ಸಂಘಟನೆದ ಬಂಟರ್ನ ಪರವಾದರಿಗೆ ಸನ್ಮಾನ ಒಂದು ದಾಯಕ ಸನ್ಮಾನ ಬಂದಾಗ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದು ಆ ಪ್ರಶಸ್ತಿ ದಾಯಕನರತ್ತು ಆ ರೀತಿ ಒಂಜಿ ಆನ ನಿರ್ಮಲ ಯಾನು ಏಪಲ ಆರು ಬಾರಿ ಕಠೋರವಾದಿ ಅರೆ ಏಪಲ ಇತ್ತಿಲಕ್ಕೆ ಬಾತೆ ನಾವು ಏರೆಲ್ಲ ಮನೆಗೆ ತಕ್ಕ ಬಾಧ್ಯತೆ ಜನನೇ ಆಯ್ತು ಯಾನೇನ ಜೋಮೋಡು 30 ವರ್ಷದನ್ನೆಲ್ಲ ಆನ ರಿಲೇಷನ್ ಇರ್ತದೆ ಫಸ್ಟ್ ಟೈಮ್ ನಾನು ಆರ ಮನಸ್ಸಿಗೆ ಒಂಜಿ ನಮೂನೆ ಅಥವಾ ಒಂಜಿ ಫೀಲಿಂಗ್ಸ್ ಇಲ್ಲ ಒಂಜಿ ಗದ್ಗದ ಅನ್ನ ಸೊರಟು ಒಂಜಿ ಬತ್ತನ ಬಣ್ಣ ಇಂಕ ಈತು ಒಂಜಿ ಮನಸ್ಸಿಗೆ ಎಂಕ್ಲ ಒಂಜಿ ಬಾರಿ ಮನಸ್ಸಿಗೆ ಒಂಜಿ ತೃಪ್ತಿ ಆಗಿ ಆದರೆ ಅನ್ನಲಿಂದ ಒಂಜಿ ಒಡನಾಟ ಬಂದಾಗ ಯಾರು ಸಂಘಟನೆ ಅಧ್ಯಕ್ಷ ಆಡು ಎಡಿಟರ್ ಆಡು ಈಗ 30 ವರ್ಷದ ಮುಂಬೈ ತೂತಿನ ಮಾತಾ ಸಮಾಜದಾಗಲಿನ ಪ್ರೀತಿ ಮಂದಿನಾಗಲಿ ಪಂಟೇರು ಅವರೊಂದು ಅದು ಯಾರು ಸುರು ಮುಂಬೈ ಬನ್ನಿ ಸಾಯಿ ಸಂಜೆ ಆಡ್ಸೋದು ಕಟ್ಟದು ಹೋಟೆಲ್ದ ಜೋಕ್ಲೆಗೆ ಕ್ರೀಡಾಕೂಟ ಆಯೋಜನೆ ಮಾಡ್ತದೆ ಒಂಜಿ ಶಕ್ತಿ ಅದು ಒಂಜಿ ಐಗ ಅದಾಗಲ ಪಾಲತ್ತಾಡಿ ಬರುವಂತಾರೆ ಅದಾಗಲ ಪೇಪರ್ ಬರೆಯುವಂತೇಳಿ ಅದಾಗ ಆ ಒಂಜಿ ಕ್ರೀಡಾಕೂಟ ಏತು ಮಲ್ಲ ಮಟ್ಟ ಹೋಗಿ ಬಂದ ಅಂತ ಬೊಕ್ಕೆ ಏನು ಬಟ್ಟದ ಸಂಘ ಹೋಗಿ ಇನ್ನಿತರ ಪಾಲತ್ತಾಡಿನ ಈಗ ಸನ್ಮಾನದ ಒಂದು ಪಂಡಿರ ಅಂಚಿನ ಒಂದು ಸನ್ಮಾನ ಒಂಜಿ ವ್ಯಕ್ತಿಗೆ ವೈಯಕ್ತಿಕ ಅದು ಒಂದು ಸಂಘಟನೆದ ಅಂತ ಅಂಚಿನ ಒಂದು ಸನ್ಮಾನ ಏರೆಕ್ಲ ಬೊಂಬೆಡ್ ಆದುಪ್ಪ ಪಂಡ ಆ ಒಂಜಿ ಆ ಸನ್ಮಾನ ಆತು ಪುರಾ ಸಮಾಜದ ಅಧ್ಯಕ್ಷರನ್ನಾಗಲಿ ದೀದು
ಯಾನ ಒಂಜಿ ಯೂನಿವರ್ಸಿಟಿ ಡಾರಿನ ಒಂಜಿ ಬಾರಿ ಕಿನ್ನ ಲೆವೆಲ್ ಮಲ್ಪನೆಟ್ ಇತ್ತೇನೆ ಹಾಕೊಂಡು ಯೂನಿವರ್ಸಿಟಿ ಲೆವೆಲ್ ಮಲ್ಪನೆಟ್ ಇತ್ತೇನೆ ಆಯ್ತು ಆ ಸನ್ಮಾನ ಸಮಿತಿದ ಅಧ್ಯಕ್ಷರನ್ನು ಮಲ್ತೇನೆ ಯಾನ ಸನ್ಮಾನ ಸಮಿತಿ ಅಧ್ಯಕ್ಷ ಆದ ಪಾಲೆತ್ತಾಡಿಗೆ ಒಂದು ಯಾನು ಸನ್ಮಾನ ಆ ಕಿನ್ನೆ ಲೆವೆಲ್ ಮಲ್ತಾರೆ ನಾವು ಒಂಜಿ ಒಂದಕ್ಕೆ ಸಾಧ್ಯನೇ ಈಚೆ ಹೆಂಗೆ ಮಲ್ತಾರೆ ಬಂದು ಬೊಕ್ಕ ಬಣ್ಸಂಗೊಡ್ದು ಇದು ಅವೇನು ಭಾರಿ ಅವು ಈತು ಬಂದಾಗ ಅವನು ಎನ್ನರನೇ ಸಾಧ್ಯ ಯಾತ್ ಬರುವುದು ಒಂಜಿ ಸಹಾಯಕ್ಕೆ ಜನಕ್ಕೆಲ್ಲ ಸ್ಪಂದನೆ ಬೈದನು ಸಪೋರ್ಟ್ ಇತ್ತು ಅವು ಭಾರಿ ಇತಿಹಾಸ ಆತನು ಅವು ಎರಡಲ್ಲ ಹೆಂಗಲೆ ಆಯ್ತು ಖರ್ಚಿಗೆ ದೊಡ್ಡ ಗಾಡು ವರಸ ಗಾಡು ಅವ ಗೌಜಿ ಗದ್ದಲ ಗಾಡು ಒಯ್ಕಲ ಕಮ್ಮಿ ಆಗ್ತದೆ ಈಗ ಬೋರ್ಡ್ನಾಗ ದೊಡ್ಡ ಬೈದು ಮ್ಯಾಲ್ದೆಲ್ಲ ಕೈಗಾಡು ನಲ್ಲಿನತ್ತು ಜನಕ್ಕೆಲ್ಲ ಸ್ಪಂದನೆ ಮುಂಬೈದ ಒಂಜಿ ಊರುದಾದ ಬಂದಾಗ ಒಂಜಿ ದೇವರ ನಲ್ಕ ದಿನ ದಾನಿಲಿರೋರು ಅವ್ರು ದೊಡ್ಡ ಗೋರ್ದು ಮದತ್ ಕೊಡ್ತಾರೆ ಅಬುದಾನ ಟೀಕೆ ಟಿಪ್ಪಣಿ ವೈಕ್ಲ ಹೋಗ್ತೇವೆ ದೊಡ್ಡ ಗೋರ್ಪಿನ ಒಂದು ವರ್ಗನೇ ಉಂಟು ಟೀಕೆ ಟಿಪ್ಪಣಿದ ಒಂದು ವರ್ಗ ಉಂಟು ಊರುಡು ಹೈಯೆಸ್ಟ್ ಉಳ್ಳೇರು ಒಬ್ಬ ಊರುಡು 1 ರೂಪಾಯಿ ದೊಡ್ಡ ಗೋರ್ಪಿಜೇರು ಟೀಕೆ ಟಿಪ್ಪಣಿಗೆ ಏತ್ಲ ಮಲ್ಪೇರು ಇತ್ತೆ ಪಾಲೆತ್ತಾಡಿ ತೂತಿರೋ ಬೊಂಬೈನ ಪಂಡೇರು ಬೊಂಬೈಗೆ ನಮ್ಮ ಏತು ಹೋರಾಟ ಮಾಡ್ದ ಏತು ಬಂದ ಬೈದ ನಂಕಲ ಬಿಸ್ನೆಸ್ ಮಾಡ್ತದೆ ಪಕ್ಕದ ನೋಡಿ ಮಾಡ್ಬೇಕು ಆದರೆ ಅವೇನು ಮಾಡ್ಬೇಕು ಒಂದೇ ನಮ್ಮ ಜನಗಳಿಗೆ ಸಂಘಟನೆ ಮಾಡ್ತದೆ ನಮ್ಮ ಜನಗಳ ಪ್ರೀತಿನ ಪಾಪದಾಗಲು ಏರು ಬಂಗದಾಗಲು ಪಾಪದಾಗಲು ಏರ್ಲಿಚ್ಚೇರು ದುಡ್ಡು ಅಂತ ಪರಿಸ್ಥಿತಿ ಆಲಂಡ ಬಂಗವರ್ಗು ಮಾತಿರಲ್ಲ ಅವು ಏನು ಹಾಕಲ್ಲ ತಪ್ಪತ್ತು ಏರಿಗೆಲ್ಲ ಮಾತಿರಲ್ಲ ನಮ್ಮಲ್ಲ ಅವಿನ ಪೂರ ದಾಟದ ಬೈದು ನಾವು ಬಂಗ ಬಂದಾಗ ಏನೋ ತೂತಿರಾಗು ನಾವು ಅಂತ ಬಂಗದಾಗಲು ಏರ್ಲಾತ್ತು ನಮ್ಮಲ್ಲಿ ಇತ್ತಿನಾಗಲು ದೇವರ ಏರ್ಲ ಕೊರ್ತನಂದಾಗಲಿ ಕ್ರಾಂತಿನಾಗಲಿ ಕೊರ್ತು ಬದ್ದದಾಗಲಿ ಒಂದು ಎಂಟು ಉಳ್ಳಾನ್ ಬಂಡ ಆಗಲಿ ಆಯ್ತು ಮಲ್ಲ ಒಂಜಿ ಸಾಂತ್ವನ ಇಚ್ಚಿ ಅಂಚಿನ ಮಾತ್ರ ಇತಾರು ಮಾಲಿನಿ ಶೆಟ್ಟಿ ಒಂಜಿ ಆರು ಬಿಲ್ಲವಾಸ ಪೊಂಜಿ ಇಲ್ಲು ಕಟ್ಟರೆ ಕಿದಾಡ್ಬೇಕು ಮಸ್ತ್ ಜನಗಳು ಅಲ್ಪದಾಗ ಕೂಡ್ದು ಕಟ್ಟೊಂದು ಈತವು ಕಟ್ಟರೆ ದುಡ್ಡದ ಬಂಗ ಇಂಕೋಟ ಶಶಿಧರ್ ಶೆಟ್ಟಿ ನಮ್ಮ ನರಸಿಂಹ ಫೋನ್ ಮಾಡ್ತಾರೆ ಅರ್ಜನ್ ಅಂತ ನಮ್ಮ ಫೆಡರೇಷನ್ ಲಾಪಡ ಎಂಕುಲು ಖಂಡಿತ ಬೇತೆ 2-3 ಬಿಲ್ಲವಾಸ ಎಂಕುಲು ಇಲ್ಲ ಮಲ್ತು ಕೊಡ್ತಾ ಬಂಡಾರಿಗೆ ಮಲ್ತು ಕೊಡ್ತಾ ದಿನೇಶ್ ಕುಲಾಲ್ ಮರಣ ಮೆಡಿಕಲ್ ಕಡೆ ಬರ್ತಾರೆ ಅವು ಐದು ಜಾತಿದ ವಿಷಯನೇ ಬರ್ಬೇಕು ಇತ್ತನ್ನು ನೋಡತ್ತೆ ತಾಕತ್ ಕಮ್ಮಿ ಇತ್ತಿರೇಟ್ ಆದ್ರೆ ಇದೆ ಮ್ಯಾಕ್ಸಿಮಮ್ ನಮ್ಮ ಬಣ್ಸು ಬರೋದಿಲ್ಲ ಹಿಂಗೆ ಇನ್ನೊಂದು ನನವಂತ ತಾಕತ್ ಭತ್ತನ ಗಟ್ಟಿ ಅಂಡ ಪೂರ ಸಮಾಜದಾಗಲೆಲ್ಲ ಈಕ್ವಲ್ ಕೊರ್ದು ಬರ್ತದೆ ಸ್ಪಂದನೆ ಆಗ್ಬೇಕಂತ ನನ್ನ ಆಸೆ ಉಂಟು ಹಾಗೆ ದೇವರೆಲ್ಲ ಈಗ ಅನುಗ್ರಹ ಬರೋದಿಲ್ಲ ದುಡ್ಡು ಬೊಂಬೈದಾಗಲು ಇತ್ತು ದಾನಿಗಳು ದೇವರದಾಯ್ತು ಒಂದೇ 5 ಕೊರ್ನಿ 10 ಕೊರಿ 10 ಕೊರಿನ 20 ಕೊರಿ 20 ಕೊರಿನ 25 ಕೊರಿ 25 5 ಕೊರಿಗೆ ಅಂಡ್ ಅప్పుడు ಒಂಜಿ ಶಬ್ದ ಎಂಕಲಿಗೆ ನಿಗುಲು ಪ್ರತಿ ಸರ್ಲಿ ಎಂಕಲಿ ಅಪ್ರಿಷಿಯೇಟ್ ಮಾಡ್ಕೊಂಡು ಬಾಲದಂಡು ನಿಂಗೆ ಮಲ್ಪನ ಬೇಲೆ ಅಡ್ಡಂಡು ನೀವು ಮಲ್ಪಲೆ ಎಂಕುಲು ಅಂಡ್ ಒಂಜಿ ವರ್ಗ ದಾಲ ಬರೋದಿನ ದಾಳತ್ತು ಒಂದಿನ ಜನಕ್ಲೇನೆ ಬಂಗತ್ತು ಒಂದಿನ ಏನಾದ್ರು ಸುಖ ಸತ್ತು ಒಂದಿನ ಒಂಜಿ ವರ್ಗ ಮಲ್ಪೇರು ಅವುಗಳು ಅವು ಮಲ್ಪೇರು ಮಲ್ಪೇರು ಅವು ಆಯ್ತು ನಮ್ಮ ಕೆಪಿಗೆ ಹೊಂದ ಈ ಬಂಗದಗಳಿಗೆ ಏರಲದ ಅಂತಲಕ್ಕ ಅವು ಏರ್ನ ಕಷ್ಟ ಒಂದು ನಮ್ಮ ಸ್ಪಂದನೆ ಮಾಡ್ತದಲ್ಲ ಐದು ಏನೆಲ್ಲ ಒಂದು ತೀಗೆ ಟಿಪ್ಪನೆ ಬರ್ತಂದ ನಮ್ಮ ಬಂದು ಮಾಡ್ತಾಡ ಅದೆಲ್ಲ ಬಾಲಿಗೆ ನಮ್ಮ ದ್ರೋಹ ಮಾಡ್ತಾಗ ಐಕಾತ ನಮ್ಮ ಆ ತೀಗೆ ಟಿಪ್ಪಲ್ಲಿ ನಮ್ಮ ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಹಚ್ಚಿ ಎಂಚಿನ ಅಡಿಮೇಲೆ ಅಂಡ ನಂಗೆ ದಾರ ಬರಕ್ಕೆ ರುಚಿ ನಮ್ಮ ಎಂಜಿನಂದು ನಮ್ಮ ಪ್ರತಿ ವರಿಯಲ್ಲೂ ಒಂದು ಸಿಕ್ಕೊಂಡು ಇದು ಪಾಲತ್ತಣ್ಣ ಪತ್ರಿಕಾರಂಗಳು ಸಿಕ್ಕೊಂಡು ಪ್ರತಿ ವರಿಯಲ್ಲ ಸೋಷಿಯಲ್ ವರ್ಕ್ದಾಗೆಲ್ಲ ಏನು ಸಿಕ್ಕಪ್ಪ ನಾವು ಅವೇ ಸಿಕ್ಕೋಡು ಆಯನ ಜನಗಳು ರೆಕಗ್ನೈಸ್ ಮಾಡಿ ಇಲ್ಲಿ ಏನು ಮತ್ತೆ ಏನು ಒಂದು ಸಿಕ್ಕಪ್ಪ ಜೀವನ ನೋಡಿ ಎಷ್ಟು ದಿನ ಉಂಡ ಆ ದಿನ ಏನ ಮಲ್ಪ ನಮ್ಮ ಅವು ಈ ಸಮಾಜ ಊರಿಡು ಇನ್ನು ಬಾಲಿ ಕೊಂಚ ಬಾಲಿ ಕೊಂಚ ಸನ್ಮಾನ ಅಂತ ಅಲ್ಲಿಗೆ ಸನ್ಮಾನ ಮಾಡ್ತಾನೆ ಅಲ್ಲಿಗೆ ಒಂಚೂರು ರೂಪ ಬರ್ತದೆ ಅಲ್ಲಿಗೆ ಅಲ್ಲ ಇಲ್ಲದಾಗ ಪಾಪ ಎತ್ತು ಬಂಗ ಬರ್ತದೆ ಎತ್ತು ಬಂಗೋಡ್ಲೇರಾನು ಬಂಗ ದಾಲಜಿ ನನ್ನ ಮಲ್ಯಾದ ಎತ್ತು ಮಲ್ಲ ಜನ ಅರಂಡು ಈ ನ್ಯಾಷನಲ್ ಮೆಡಲ್ ಹಾಕೋಡು ನಿನ್ನ ಕಾನ್ಫಿಡೆನ್ಸ್ ಬೋರ್ಡು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಅವು ಬೋರ್ಡು ಅವೇನು 21 ಹೆಂಗೆ ದೊಡ್ಡದ ವಿಷಯ ಈ ಬಂಗನೆ ಏನು ನೋಡ್ಸಿ ಅಪ್ಪ ಎಂಗುಲೇ ಅಪ್ಪ ಎಂಗುಲ್ ನಿಕ್ಕು ಪ್ರತಿ ಕಲ್ಪನೆ ಕಾಡು ಈ ಮೆಡಲ್ ಮತ್ತು ಎಂಗುಲ್ ದೊಡ್ಡದ ಬಿಲೆ ಬೋರ್ಡು ಇದೆ ಏರಿಗಲೇ ಎಂಗ್ಲು ದುಡ್ಡು ಎಲ್ಲ ಕೊರ್ಕೊಂಡು ಏರ್ಲ BPL ಕಾರ್ಡ್ ಅಂತಂದ್ರೆ ಬಂಗದ ಇಜ್ಜಿಡ ಖಂಡಿತ ಗೆತ್ತಂದ್ರೆ ಬಲ್ಲಿ ಅನ್ನೆದೆಲ್ಲ ಬಂತೆ ಏರ್ ಬಂಗದಾಗಲೇ ರಾಗುಲ್ ಗೆತ್ತು ನೋಡಿ ಕೆಲವರು ಇಲ್ಲಿ ಬಂದು ಮಲ್ಲ ಇಲ್ಲಿ ಮಲ್ಲ ಬರ ಹೋಗಿರ್ಬೇಕು ಅವು ಹೆಂಗೆಲ್ಲ ಇಜ್ಜಿ ಹೆಂಗಲ್ಲ 500 ಸ್ಕ್ವೇರ್ ಫೀಟ್ದ ಉಲಯದ ಇಲ್ಲಿ 500 ಹತ್ರ ಒಂದು 600 ಸ್ಕ್ವೇರ್ ಫೀಟ್ ಇತ್ತು ಪುಂಜೇರಿ ಹೆಂಗೆ ಪಂಡೇರು ಕೆಲವು ನಮ್ಮ ಎಂಗ್ಲು ಜಾಗ ಹೋದು ತುಂಬ ತೂದು ಸ್ಟೆಪ್ ಬೈ ಸ್ಟೆಪ್ ಗೊತ್ತು ಹೊರಗೆ ದುಡ್ಡು ಕೊಟ್ಟು ಜಾಗ ಹೊರಗೆ ಬಂದು ಅಪ್ಡೇಟ್ ಖರ್ಚಾದ ಮಾತೆಲ್ಲ ಬಂದು ಕೆಲವ್ದ ಇಲ್ಲದ ಅವು ಪಂಡದೇ ಪ್ರಯೋಜನ ಅವು ಕೆಲವು ಫ್ಯಾಮಿಲಿದವು ಪಂಡ ಒಂಜೊಂದು ಇಲ್ಲಾಡು ಮುಜಿ ಅಂಗವಿಕಲ ಜೋಕುಲು ಒಂಜೊಂದು ಇಲ್ಲಾಡು 2-3 ಜೋಕುಲು ಕಿವಿಯಿಂದ ಕಣ್ಣಂತ ಐತಿನಿ ಹಾರ್ಟ್ ಅಟ್ಯಾಕ್ ಅವು ಒಂದು ಕೆಲವು ಕೊಟ್ಟು ಕಿಡ್ನಿ ಪೇಷಂಟ್ ಹಾರ್ಟ್ ಪೇಷಂಟ್ ಕ್ಯಾನ್ಸರ್ ಪೇಷಂಟ್ ಲೈನ್ ಕಟ್ತಿದ್ದೆ ಇನ್ನೇನು ಡಿಸ್ಟ್ರಿಬ್ಯೂಷನ್ ಆಗ್ತೀನಿ ಪಾಲೆತ್ತಾಡಿಗೆ ಸನ್ಮಾನ ಮಾಡ್ಕೊಂಡಾಗ ಒಂದು 2-3 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ತಿಂಗಳು ಪ್ರತಿ ತಿಂಗಳು 17-15 ಲಕ್ಷ ರೂಪಾಯಿ ಮಲ್ಪ ಡಿಸ್ಟ್ರಿಬ್ಯೂಷನ್ ಆಯ್ತು ಪೂರ ಮಾಡ್ತೀನಿ ಎಜುಕೇಷನ್ ಮೆಡಿಕಲ್ ಪೂರ
ಅದೇ ಅದ್ರ ಒಂದು ಏತು ದಿನ ನಡಪುಣ ಅವು ನೆಕ್ದಲ್ಲಿ ಇನ್ಕಮ್ ಇಚ್ಚಿ ಫೆಡರೇಷನ್ಗೆ ದಾನಿಯಲ್ಲಿ ದುಡ್ಡು ಕೊಟ್ಟರು ಮಾತ್ರ ಇನ್ಕಮ್ ಅವೇನು ಕಲ್ತು ಕೊಡ್ತೀನಿ ಬೇಕೈತೆ ಸಂಘ ಸಂಸ್ಥೆ ಅಂದ್ರೆ ಇಂಚ ಬೊಂಬೈ ಬಂದ ಸಂಘ 1000 ಕೋಟಿದ ಪ್ರಾಪರ್ಟಿ ಉಂಟು ಅವಳಿಗೆ ಕೋಟಿಗಟ್ಟಲೆಗೆ ಇನ್ಕಮ್ ಉಂಟು 5 ತಿಂಗಳು ಬಂತು ಇದು ಬ್ಯಾಂಗ್ಳೂರು ಬಣ್ಸ ಅಂಚೆ ಮೂಲ ಮತ್ತು ಸಂಘ ಸಂಸ್ಥೆಯಲ್ಲಿ ಉಂಟು ಹಾಗೆ ಒಂದೊಂದು ಇನ್ಕಮ್ ಉಂಟು ಆಲ್ ಇನ್ಕಮ್ ಒಂದು ಎಂಕುಲು ಕಂತಿನ ದುಡ್ಡು ಎಂಕಲ್ಲ ಸ್ಟಾಫ್ದಲ್ಲ ಸ್ಯಾಲರಿ ಕೊಡ್ತಲ್ಲ ಕಂತಿನ ದುಡ್ಡು ಕೊಡೋದು ಅಂಚಿನ ಇತೆಂಗೆಲ್ಲ ಸ್ಟಾಫ್ದ ಕುಲ್ಲ ಏತು ಬೆಲೆ ಹಾಕ್ಬೇಕು ಎಂಕುಲು ಎಂಚನ ಎಂಕುಲು ಆಗಲಿ ಪಂಪ ಇವು ಅರೇಂಜ್ಮೆಂಟ್ ಮಲ್ಪರ ಅಲ್ಲಿ ಅಗಲಿ ಗಡಿ ಬಲ್ಲೆ ಪೋಲೆ ಬಂದ್ರೆ ಅಲ್ಲಿ ಅಗಲಿಗೆ ಏನೋ ಪೇಪರ್ ಇತ್ತು ಪೂರಾ ಬರ್ತಿಬೇಕು ಅಗಲಿ ಕೊರಿಯರ್ ಮಲ್ಕೊಡು ಇಮಿಡಿಯೇಟ್ ಆಗಲಿ ಸ್ಪಂದನೆ ಕೊಡು ನಾ ಮಾಡ್ತಾರೆ ದೊಡ್ಡ ಪೂರ ಕೊಡ್ತೋರಿ ಕಷ್ಟ ಅಂಡಲ್ಲ ಎಂಕಲ್ ಎಂಕಲ್ ಕೆಲಸ ಹೆಂಗೆ ಮಾಡ್ತೋದಿಲ್ಲ ಪತ್ರಕರ್ತರು ಎಂಗಲಿಗೆ ಜಗನ್ನಾಥನ್ ಹೆಂಗಲ್ಲ ಮೇಯ್ನ್ ಹೆಂಗಲ್ಲ ಒಂದು ಬಾಸ್ ಪತ್ರಕರ್ತರನ್ನ ಬನ್ನ ಹೆಂಗಲ್ಲ ಏನೋ ಮಲ್ಕೊಂಡಲ್ಲ ಎಂಕಲ್ ಕೆಲವರು ಅಂತೀರು ಪಬ್ಲಿಸಿಟಿ ಆಗಿದ್ರೆ ಈಗಲೇ ದುಡ್ಡು ಬರ್ಬೋದು ಎಂಗ್ಳು ದೊಡ್ಡ ಕಂತ್ರಿ ಏರಿ ದಾದ ಗುರಿ ಅಂತ ಹೊಡ್ದೆ ಎಂಚಿನ ಮಲ್ತೊಂದು ಇತ್ತು ಅವೇನು ತೂದು ಈಗ ಒಂದೆರಡು ಮೀಡಿಯಾಡು ಆಡು ನಮ್ಮ ಬಾಕಿದ ಈಗ ವಾಟ್ಸಪ್ ಗ್ರೂಪ್ ಕೂಡ ಆಡು ಅವೇನು ತೂದು ಜನಗಳು ಸ್ಪಂದನ ಇದು ಇನ್ನೇ ಗೊತ್ತಾವು ಪಲತೆರೆ ಸನ್ಮಾನ ಅನ್ನೋದು ಒಳ್ಳೆ ಗೊತ್ತಾವು ಇದ ಪಲತೆರೆ ಹಿಂಗೆ ಸನ್ಮಾನ ಅನ್ನೋದು ಮಸ್ತ್ ಜನ ಬೊಂಬೈದಾಗ ಫೋನ್ ಮಾಡ್ತೀವಿ ಬಟ್ ಎಂಗ್ಳು ಮಗಳು ಮೂಲಲ್ಲ ಎಂಗ್ಳು ಜನ ಬೈತವ ಬತ್ತವ ಅಂತ ಇದು ಪ್ರಸ್ತಕುಲ್ಲ ಪೂರಾ ಪ್ರಸ್ತಕುಲು ಪುದಾರ್ ಬಂಡೆ ಲೈನ್ ಮಾತೆಲ್ಲ ಪ್ರಸ್ತಕುಲ್ಲ ನಂಗೆ ಬೋರ್ಡು ದಾನಿನ ಕುಲ್ಲ ಬೋಡು ಕೆಲಸ ಕುಲ್ಲ ಬೋಡು ಅಂಚ ಇತ್ತೆ ನಮ್ಮ ಕೊನೆಯ ಕುಲ್ಲ ಅಕುಲ್ಲ ಬೋಡು ಅಕುಲ್ಲ ಕೊಡುಂತ ಇಟ್ಟು ರಿಸಲ್ಟ್ ಬೋಡು ಹುಷಾರ್ದಂದಾಗ ಹೋಗಿನಾಗಲಿ ಹುಷಾರಾವಡು ಕಲ್ಪನಾ ಜೋಗುಲು ಕಲ್ಪೋಡು ಬೊಕ್ಕ ಮೆಡಿಕಲ್ದಾಗ ಒಂದೆತ್ತ ಎಜುಕೇಷನ್ ಒಯ್ಕೊಂಡಲ್ಲ ಇಲ್ಲಿ ಕಟ್ಟಣ ಇಲ್ಲ ಒಂಜಿ ಈಗ ತೂತ ಒಂಜಿ ಮುಳಿತ ಇಲ್ಲ ಅಡಿತಿನ ಒಂಜಿ ಪರಿಸ್ಥಿತಿ ಅವು ಒಂಜಿ ಒಡಿಲ್ದ ಇಲ್ಲ ಫೋನ್ ಆಯ್ತು ಒಂದು ಖುಷಿ ನಾವು ತೂತ ನಮ್ಮ ಅಲ್ಲಿ ಇಡ್ತಿನ ಕುಲು ನಮ್ಮ ಅವೇನು ತೂತ ಆ ಒಂಜಿ ಖುಷಿ ಪರ್ಮನೆಂಟ್ ಖುಷಿ ನೀಂತ ನೂತಪ್ಪ ಇಲ್ಲ ನೂತಿ ಇಲ್ಲದ ಅಪ್ಲಿಕೇಶನ್ ಉಂಡಿತ್ತಲ್ಲ ನೂದಿ ಇಲ್ಲಿ ದೊಡ್ಡ ಕೊರಿಂದ ಮಾತ್ರ ಆಪಿನಿ ದೇವರ ಕೊರಂದಿಲ್ಲ ದಾನಿಲು ಕೊರ್ಪುಜರಿಂದ ಆಯ್ತು ಅಂದ್ರೆ ಕರೆಕ್ಟ್ ಒಂದು ಜನಕ್ಲಿಗೆ ಮುಟ್ಟೋಡು ಅಕಲೆಗ್ಲ ಈ ಒಂದು ಫೆಡರೇಷನ್ ಒಂದು ಶಕ್ತಿ ಅದು ಬೆಳವಡಿತೆ ಭಾರಿ ಈಗೆಲ್ಲ ಊರದ ಸಂಘಟನೆ ಪೂರ ಸಂಘಗಳು ಎಲ್ಲ ಇಂಟ್ರೆಸ್ಟೆಡ್ ಇಂಗ್ಲೀಷ್ ಬಂದ ಬರೀತೆ ದೇವಪ್ಪ ಶೇಖರ್ ಆಡು ಇನ್ನಿತ್ತ ಮೇರೆ ಪುಂಜರ ಆಡು ಇದು ಬೇರೆ ಮಾತಾಡಿದೆ ಮುಟ್ಟದ ಬಣ್ಣ ಸಂಘದ ಮುಲ್ಕಿ ಬಣ್ಣ ಸಂಘ ಆಡು ಸುರತ್ಕಾಲ್ ಬಣ್ಣ ಸಂಘ ನಮ್ಮ ಬಡವಿದ್ರಿ ಬಣ್ಣ ಸಂಘ ಭೂಪುರ ಬಣ್ಣ ಸಂಘ ಮಾತಿರ್ಲ ಹಾಕಲು ಪ್ರತಿ ಸರಿ ಬರ್ಬೇಕು ಮಾತಿರ್ಲ ಹಾಕಲು ಒಂದು ಸಪೋರ್ಟ್ ಮಾಡ್ತಂದ್ರೆ ಮಾತೆರೆಗ್ಲ ಎಡ್ಡೆ ಆಡು ಪಾಲೆತ್ತಡ್ರೆ ಮಸ್ತ್ ಧನ್ಯವಾದ ಕೊರದು ಈ ನನ್ನ ರಾಷ್ಟ್ರ ಪ್ರಶಸ್ತಿ ತಿಕ್ಕುನಂಚಿನ ಆರೋಗ್ಯ ಹೋರಾಟ ఒక ಎಡ್ಡೆ ಒಂದು ಫ್ಯಾಮಿಲಿ ಒಂದು ಮಗಲು ఒక ಒಂಜಿ ಮಗೆ ಪಕ್ಕ ಕುಡಿದು ಒಂಜಿ ಅದೇ ಥರದ ಎಡ್ಡೆ ಫ್ಯಾಮಿಲಿ ಭಾರಿ ಶೋಕದ ಅಕುಲ್ಲ ಭಾರಿ ಒಂಜಾರಿಗೆ ಸಪೋರ್ಟ್ ಆದಲ್ಲೇರು ಪಕ್ಕ ಆರ್ನ ಇಡೀ ಕರ್ನಾಟಕ ಮಲ್ಲದ ಸಿಬ್ಬಂದಿಲು ಮಾತ್ರ ಆರ ಒಂಜಿ ಶಕ್ತಿ ನವೀನನ್ನೇ ದಿನೇಶ್ ಮಾತೇರಲ್ಲ ಇದೆಲ್ಲ ಮತ್ತೆ ಅರೇನು ಮಾತೇರಲ್ಲ ಬಗ್ಗೆ ಎನ್ನೆಲ್ಲ ರಿಲೇಷನ್ ಯಾನು ಇನಿ ಮುಟ್ಟ ಆಡಕೇನೆ ಎಲ್ಲೋ ನಿಮ್ಮನ್ನು ಯೂಸ್ ಮಾಡೋಡು ಒಂದೊಂದು ಎನ್ನನ್ನು ಕೊಟ್ಟಬೋಡು ಯಾನ್ ಬಂದ್ಬಿಟ್ಟು ನಾವಿನ್ನಾಗ ದಿನೇಶ್ ಬಂದಿರ ಒಂದೊಂದು ಪಾಡ್ಲೆ ಮಾಲೆ ಒಂದೊಂದು ಪಾಡ್ಲೆ ಅಂದು ಬಗ್ಗೆ ಏನು ಪಾಲತರಡಿ ಎಪ್ಪಲ ಪಾಡು ತಿನ್ನಚ್ಚಿ ಬಗ್ಗೆ ಅದು ಯಾನ್ ಪಣ್ಣಿನ ಪಾಡ್ನಲ್ಲ ಎಲ್ಲ ಯಾರು ಪಣ್ಣಿ ನಾನು ಪಾಡಿದೆ ರೆಗ್ಯುಲರ್ ನಡೆ ಈಗ ನಡೆ ಆಡುದು ದೂರ ದೂರ ಪೊರ್ಲು ಇತ್ತದ ಬಾರಲಾಗಿ ಫಂಕ್ಷನ್ ಒಟ್ಟುಗಪ್ಪ ಫುಲ್ಲು ಲಕ್ವ ಅರೆಗ್ಲದ ಬಾರಿ ಸಿಂಪಲ್ ಜನ ಓಲ ಬರ್ತಾರೆ ಓಲ ಹೋಗ್ತಾರೆ ಪ್ರತಿ ಫಂಕ್ಷನ್ ಅಟೆಂಡ್ ಆಗ್ತದೆ ಇನ್ನಿಂದ ಒಂದು ಭಾರಿ ಶೋಕದ ನಮ್ಮೊಂದು ಫ್ಯಾಮಿಲಿದ ಒಂದು ಗೆಟ್ ಟುಗೆದರ್ ಆಯ್ಲಕ್ಕ ಪಲತರಡ್ರೆ ಮಾತೆಲ್ಲ ಧನ್ಯವಾದ ಮಾಡ್ತದೆ ಎಲ್ಲರ ಪೂರ್ವಜನ್ಮದ ಸುಕೃತ ಫಲ ಆ ಫಲದ ಪ್ರಕಾರ ನಡೆತೊಂದು ಕೂಡ ಕಡೆ ಇಡಿತ ಒಂದು ಈ ಕಾರ್ಯಕ್ರಮಕ್ಕೆ ಸಹಭಾಗಿ ಮಾತೆರೆಗ ವಿಶೇಷವಾದ ಸನ್ಮಾನಿತರೊಟ್ಟಿಗೆ ಬರ್ತಿನ ಮುಂಬೈನ ಮಕ್ಕಳ ಸಹೋದ್ಯೋಗಿ ಮಿತ್ರರೇ ಅಂಚನೆ ಪತ್ರಕರ್ತ ಮಿತ್ರರೇ ಸಂಘದ ವಿವಿಧ ಸಂಘದ ಅಧ್ಯಕ್ಷರುಗಳು ಬೊಕ್ಕ ಕಾರ್ಯಕಾರಿ ಸಮಿತಿ ಸದಸ್ಯರು ಅಂಚನೆ ಫಲಾನುಭವಿನ ಬೊಕ್ಕ ಮಾಧ್ಯಮ ಮಿತ್ರರೇ ಸಹಕಾರ ಮಂದಿನ ಎಂಗಳ ಕಚೇರಿದ 3 ಜನ ಸಿಬ್ಬಂದಿ ಆಯ್ತೊಟ್ಟಿಗೆ ಎಂಗಳ ಬಾಲಕೃಷ್ಣ ಮಾತಾಡಲ್ಲ ನೆಟ್ ಕಾರ್ಯಕ್ರಮ ವಿಶೇಷವಾದ ಮಂಗಳೂರು ತಾಲೂಕದ ಈ ಒಂದು ಜಾಗೆ ನಿಂಗೆ ಕೊರತು ನಿಗಳ ಆಫೀಸ್ ಕಿನ್ಯ ಹೃದಯ ಮಲ್ಲ ಆಫೀಸ್ ಕಿನ್ಯ ಅದು ನನ್ನ ಮಲ್ಲ ಯಾರು ಉಂಟು ನಿಗಳ ಪರ ಸಹಕಾರ ಈ ಒಂದು ಆಫೀಸಿನ ನಮಗೆ ಭಾರಿ ಉಲ್ಲಾಸದ ದತ್ತು ಕೀ ದತ್ತು ಕೊಡ್ತೇನೆ ಮನ್ಕುಲೆ ಕಾರ್ಯಕ್ರಮ ಅಕ್ಕಲೆಗಳ ಮಾತೃ ಸಂಘಗಳ ಮಾತೆರೆಗಳ ಒಂದೇ ವಾಕ್ಯ ಅನಂತ ಕೃತಜ್ಞತೆ ಈ ಕಾರ್ಯಕ್ರಮ ಮುಕ್ತಾಯ